ಸ್ವಾಮಿ ವಿವೇಕಾನಂದರು ದೇಶದ ಶಕ್ತಿ. ಅವರು ಯುವ ಜನತೆಗೆ ಸ್ಫೂರ್ತಿಯಾಗಿದ್ದರು. ಅಂತಹ ಚೇತನವನ್ನ ಬದುಕಿನಲ್ಲಿ ಸ್ಮರಿಸಬೇಕು ಎಂದು ಮಂಗಳೂರಿನ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವ ಕರುಣಾಕರ್ ಬಲ್ಕೂರ್ ಅವರು ಹೇಳಿದರು. ಮಂಗಳೂರಿನ ಶಕ್ತಿನಗರದ ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆ, ಶಕ್ತಿ ವಸತಿ ಶಾಲೆ ಮತ್ತು ಶಕ್ತಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನಾಚರಣೆಯ ಪ್ರಯುಕ್ತ ದೀಪ ಬೆಳಗಿಸಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಾಧನೆ ಎಂಬುದು ಕೇವಲ ಒಂದು ದಿನದ ಪ್ರಯತ್ನವಲ್ಲ. ಅದಕ್ಕಾಗಿ ಸತತ ಕಠಿಣ ಪರಿಶ್ರಮವನ್ನ ಮಾಡಿದ್ರೆ ಗುರಿ ಸಾಧಿಸಬಹುದು. ಆತ್ಮಸ್ಥೈರ್ಯ ಹೊಂದಿದ್ರೆ ಅಸಾಧ್ಯವಾದುದನ್ನು ಕೂಡ ಸಾಧ್ಯವಾಗಿಸಬಹುದು ಎಂದು ಹೇಳಿದ್ರು. ನರೇಂದ್ರನಾಥ್ ಅವರು ಆವತ್ತು ಅಪ್ಪನಲ್ಲಿಯೋ ಅಮ್ಮನಲ್ಲಿ ಹೋಗಿ ಹೇಳ್ಕೊಡಿ ಬರ್ಕೊಡಿ ಅಂತ ಹೇಳಿದರೆ ಇವತ್ತು ದೊಡ್ಡ ವ್ಯಕ್ತಿಯಾಗಿ ಬರಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ. ತನ್ನ ಸ್ವಂತ ತಾನೇ ಖುದ್ದಾಗಿ ಎಲ್ಲವನ್ನ ಸ್ಟಡಿ ಮಾಡಿದರು, ಎಲ್ಲವನ್ನ ತಿಳ್ಕೊಂಡ್ರು, ಪ್ರತಿಯೊಂದು ಕೆಲಸವನ್ನು ತಾನೇ ಮಾಡ್ತಾ ಇದ್ರು. ಆಗ ಅವರು ಬೆಳೀಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನೀವೆಲ್ಲರೂ ಕೂಡ ಬೆಳಿಬೇಕು, ಎಲ್ಲವನ್ನ ಕಲಿಬೇಕು. ಕಲಿಯೋ ವಾತಾವರಣ ಇದೆ, ಅವಕಾಶ ಇದೆ, ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಬೇಕು. ಸುಮಾರು 6 ವರ್ಷಗಳ ಕಾಲ ಪರಮಹಂಸರ ಒಂದು ಸಂಪರ್ಕದಿಂದ ಅವರೊಂದಿಗೆ ಎಲ್ಲ ವಿದ್ಯೆಯನ್ನು ಕಲ್ತ್ಕೊಂಡ್ರು. ದಿನದಿಂದ ದಿನಕ್ಕೆ ಅವರೊಳಗಡೆ ಒಂದು ಉತ್ಸಾಹ ಮೀರುತ್ತಾ ಹೋಯಿತು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶಕ್ತಿ ವಿದ್ಯಾಸಂಸ್ಥೆಯ ಸಂಯೋಜಕರಾದ ಪೃಥ್ವಿರಾಜ್ ಅವರು 10ನೇ ಮತ್ತು ದ್ವಿತೀಯ ಪದವಿ ಪೂರ್ವ ಮಕ್ಕಳನ್ನುದ್ದೇಶಿಸಿ ಮುಂಬರುವ ಪರೀಕ್ಷೆ ಎಂಬ ಗುರಿಯನ್ನ ಸಾಧಿಸುವುದಕ್ಕಾಗಿ ಮನೋಬಲವನ್ನು ಹೆಚ್ಚಿಸಿಕೊಳ್ಳಬೇಕು ಮತ್ತು ಶಿಕ್ಷಣ ಹಾಗೂ ಯೋಗದ ಮೂಲಕ ಹಿರಿಯರಿಗೆ ಹಾಗೂ ನಮ್ಮ ದೇಶಕ್ಕೆ ಗೌರವವನ್ನು ತರುವಂತಹ ಸಾಧಕರಾಗಬೇಕೆಂದು ಅವರು ಹೇಳಿದರು. ವಿವೇಕಾನಂದರು ಅನ್ನುವಂತಹ ಮಾತಿನ ಮೊದಲ ಅರ್ಥ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಸೆಕೆಂಡ್ PUC ಅವರು ನಿಮ್ಮ ಗುರಿ ಬಹಳ ಹತ್ತಿರ ಇದೆ. 10ನೇ ಕ್ಲಾಸ್ನವರು ನಿಮ್ಮ ಗುರಿ ಇನ್ನೇನು ಬಾಗಿಲಲ್ಲಿ ಬಂದು ನಿಂತಿದೆ. ದಯವಿಟ್ಟು ಈ ದಿನವನ್ನು ಒಂದು ಮೋಟಿವೇಶನ್ ಅನ್ನಾಗಿ ಟೇಕ್ ದಿಸ್ ಆಸ್ ಅ ಮೋಟಿವೇಶನ್. ದಿಸ್ ಡೇ ಈಸ್ ಫಾರ್ ದ ರಿಯಲ್ ಮೋಟಿವೇಶನ್ ಆಫ್ ರೀಚಿಂಗ್ ಯುವರ್ ಗೋಲ್ಸ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ರೆಸ್ಪೆಕ್ಟ್ ಎಲ್ಡರ್ಸ್. ದ ಕಾಂಟ್ರಿಬ್ಯೂಷನ್ ಬೈ ಸ್ವಾಮಿ ವಿವೇಕಾನಂದ ಟುವಾರ್ಡ್ಸ್ ಎಜುಕೇಷನ್, ಟುವಾರ್ಡ್ಸ್ ಯೋಗ ಆ್ಯಂಡ್ ನ್ಯಾಷನಲಿಸಮ್. ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ನನ್ನ ದೇಶ ಭಾರತ, ಈ ದೇಶದ ಮಣ್ಣಿನಲ್ಲಿ ಹುಟ್ಟಿದ ನಾನು ನನ್ನ ಹೆತ್ತ ತಾಯಿಗೆ ಕೊಡುವ ಮರ್ಯಾದೆಯನ್ನು, ನನ್ನ ಹೆತ್ತ ತಾಯಿಗೆ ಕೊಡುವ ಪ್ರೀತಿಯನ್ನು ನನ್ನ ಹೊತ್ತ ಭೂಮಿ ಭಾರತಕ್ಕೂ ಕೊಡಬೇಕು ಅನ್ನುವಂತಹ ಆಲೋಚನೆಯನ್ನು ಇಟ್ಟುಕೊಂಡಂತಹ ಸ್ವಾಮಿ ವಿವೇಕಾನಂದರವರು. ಇದನ್ನು ಇವತ್ತು ನಾವು ಈ ದಿನದಂದು ಪರಿಪಾಲಿಸಿದರೆ ನಾವು ಆಚರಿಸುವಂತಹ ಈ ದಿನಕ್ಕೆ ಒಂದು ಅರ್ಥ ಬರಬಹುದೇನೋ ಅನ್ನೋದು ನನ್ನ ಅಭಿಪ್ರಾಯ. ಶಕ್ತಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ KC ನಾಯಕ್ ಮುಖ್ಯ ಅತಿಥಿಯಾಗಿದ್ದರು. ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆಯ ಸಹ ಸಂಯೋಜಕಿ ನೀಮಾ ಸಕ್ಸೇನಾ, ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲೆ ವಿದ್ಯಾ ಕಾಮಜ್ಜಿ ಮತ್ತು ಶಿಕ್ಷಕೇತರ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕನ್ನಡ ಶಿಕ್ಷಕ ಶರಣಪ್ಪ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.